ಬಸ್ ಚಲಾಯಿಸ್ತಾ ಇದ್ದ ಚಾಲಕನಿಗೆ ಹೃದಯಾಘಾತವಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಬೆಂಗಳೂರಿನಿಂದ ನೆಲಮಂಗಲಕ್ಕೆ ತೆರಳುತ್ತಾ ಇದ್ದ ಬಸ್ ನೆಲಮಂಗಲದಲ್ಲಿ ಜನರನ್ನ ಇಳಿಸಿತ್ತು. ಬಳಿಕ ನೆಲಮಂಗಲದಿಂದ ದಾಸನಪುರ ಬಸ್ ಡಿಪೋಗೆ ತೆರಳುತ್ತಾ ಇದ್ದ ವೇಳೆ ಬಸ್ ಚಲಾಯಿಸ್ತಾ ಇದ್ದ ಚಾಲಕ ಕಿರಣ್ ಕುಮಾರ್ ಬಿಲ್ಲೆ ಅವರಿಗೆ ಹೃದಯಾಘಾತವಾಗಿದೆ. ಈ ವೇಳೆ ಬಸ್ ವೇಗವನ್ನ ಕಡಿಮೆ ಮಾಡಿದ್ರು. ಎದುರಿನಲ್ಲಿ ಹೋಗ್ತಾ ಇದ್ದ ಬಸ್ಗೆ ಸಣ್ಣ ಪ್ರಮಾಣದಲ್ಲಿ ಬಸ್ ಡಿಕ್ಕಿ ಆಗಿದೆ. ಇದೇ ವೇಳೆ ಕಿರಣ್ ಕುಮಾರ್ ಚಾಲಕ ಸೀಟಿನಲ್ಲೇ ಕುಸಿದು ಬಿದ್ದಿದ್ದಾರೆ. ಇದನ್ನ ಗಮನಿಸಿದ ನಿರ್ವಾಹಕ ಓಬಲೇಶ್ ಎಂಬುವರು ತಕ್ಷಣ ಬಸ್ ಸ್ಟೇರಿಂಗ್ ಹಿಡಿದು ಬಸ್ ನಿಯಂತ್ರಣ ಮಾಡಿದ್ದಾರೆ. ಬಳಿಕ ಹಾರಿ ಸೀಟಿನಲ್ಲಿ ಕುಳಿತು ಬಸ್ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿರ್ವಾಹಕ ಓಬಲೇಶ್ ಅವರ ಸಮಯ ಪ್ರಜ್ಞೆಯಿಂದ ದೊಡ್ಡ ಅಪಘಾತವೊಂದು ತಪ್ಪಿದಂತಾಗಿದೆ. ಬಸ್ ನಿಂತ ಬಳಿಕ ತಕ್ಷಣ ಚಾಲಕ ಕಿರಣ್ ಅವರನ್ನ ಆಸ್ಪತ್ರೆಗೆ ಸಾಗಿಸಿದ್ರು. ದುರಾದೃಷ್ಟವಶಾತ್ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಈ ಎಲ್ಲ ಘಟನೆ ಬಸ್ ಒಳಗಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಚಾಲಕನ ಸಮಯ ಪ್ರಜ್ಞೆಯನ್ನ ಎಲ್ಲರೂ ಪ್ರಶಂಸಿಸಿದ್ದಾರೆ. Bana